ಸತ್ಯಜಿತ್ರವನ್ನು ನಾವು ಪಾರ್ಟಿಯಿಂದ ತೆಗಿಲಿಲ್ಲ, ಪಾರ್ಟಿಯಿಂದ ಅವರನ್ನು ಯಾವುದೇ ಕಾರಣಕ್ಕೆ ತೆಗಿಲಿಲ್ಲ. ಅವರ ಪಾರ್ಟಿಯಲ್ಲಿ ಇದ್ದುಕೊಂಡೇ ನಿನ್ನೆ ಆ ರೀತಿಯ ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವು ಏನು ತೀರ್ಮಾನ ತಗೊಳ್ಬೇಕು ಅದರ ಬಗ್ಗೆ ಹಿರಿಯರ ಹತ್ರ ಮಾತಾಡಿ ತೀರ್ಮಾನ ತಗೊಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ವರ್ಗದ ಜನರ ಮತವನ್ನು ಗಳಿಸುವುದರ ಜೊತೆಗೆ ಎಲ್ಲ ವರ್ಗದ ಕಾರ್ಯಕರ್ತರನ್ನು ಇಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಒಂದು ಸರ್ವ ಜನಾಂಗದ ಬೆಂಬಲವನ್ನು, ಸರ್ವ ಸಮಾಜದ ಬೆಂಬಲವನ್ನು ತಗೊಂಡು ಈವರೆಗೆ ಚುನಾವಣಾ ಕೆಲಸ ಕಾರ್ಯವನ್ನು ಮಾಡಿದ್ದು. ನಮಗೆ ವಿಶ್ವಾಸ ಇದೆ, ಜನ ಖಂಡಿತವಾಗಿ ಅದೇ ರೀತಿ ಅದೇ ದಿಕ್ಕಿನಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ನಾನು ಬಿಲ್ಲವ, ನನಗೆ MLA ಟಿಕೆಟ್ ಕೊಟ್ಟಿದ್ದಾರೆ. ಕೋಟಾ ಅವರು ಬಿಲ್ಲವ, ಅವರಿಗೆ MP ಟಿಕೆಟ್ ಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಅವರು ಉಡುಪಿಯಲ್ಲಿ, ಕೋಟಾ ಅವರು ಉತ್ತರ ಕರ್ನಾಟಕದಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ಕೋಟಾ ಅವರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಪುತ್ತಿಲ ಪರಿವಾರ ಅವರು ವಿಸರ್ಜನೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಯ ಒಟ್ಟಿಗೆ ಒಂದಾಗಿ ಕೆಲಸ ಮಾಡ್ತಾ ಇದೆ. ಯಾವುದರಲ್ಲಿ ಯಾರು ಅವರು ಇದ್ದಾರಲ್ಲ ಒಟ್ಟಿಗೆ, ನಮ್ಮ ಎಲ್ಲ ಭಾಗವಹಿಸ್ತಾರೆ, ಅವರು ಸಹ ಭಾಗವಹಿಸ್ತಾರೆ, ಎಲ್ಲ ಭಾಗವಹಿಸ್ತಾರೆ. ಅದು ಅವರ ಅಭಿಪ್ರಾಯ. ನನಗೆ ಗೊತ್ತಿರುವ ಮಟ್ಟಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಹಿಂದೂ ಜಾಗರಣೆ ಮುಖಾಂತರ ಸತ್ಯಜಿತ್ರವರು ಹಿಂದುತ್ವದ ಪರವಾಗಿ ನಿರಂತರವಾಗಿ ಹೋರಾಟ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದವರು. ಅವರು ಜಾತಿಯ ಕಾರಣಕ್ಕೆ ಯಾವುದಕ್ಕೆ ಹೋಗಿದ್ದಾರೆ ಅಂತ ನನಗೆ ಅವರ ಅಲ್ಲ, ನಾನು ಕೂಡ ಅದನ್ನೇ ಹೇಳೋದು. ನನಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಿಂದೂ ಪರವಾದ ಸಂಘಟನೆಯಲ್ಲಿ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿದವರು. ಅವರು ನಂತರದ ದಿನಗಳಲ್ಲಿ ಜಾತಿಗೆ ಹೋದಾಗ ಅವರ ಬಗ್ಗೆ ನಮಗೆ ಅವರ ಅಭಿಪ್ರಾಯವನ್ನು ನಮಗೆ ಹೇಳಲಿಕ್ಕಾಗೋದಿಲ್ಲ. ಯಾವ ಕಾರಣಕ್ಕೆ ಜಾತಿಯ ಇದಕ್ಕೆ ಹೋಗಿದ್ದಾರೆ ಅಂತ ಅವರೇ ಹೇಳಬೇಕು. ಅವರನ್ನು ಬಿಡಲೇ ಇಲ್ಲಲ್ಲ, ಅವರು ಹೇಗೆ ಸೇರ್ಪಡೆ ಆಗೋದು? ಅವರನ್ನು BJPಯಿಂದ ಬಿಡಲೇ ಇಲ್ಲಲ್ಲ, ಅವರನ್ನು ಹೇಗೆ ಸೇರ್ಪಡೆ ಮಾಡೋದು? ಅವರೇ ಹೇಳೋದು. ನಾನು ಕ್ಲಿಯರ್ ಮಾಡಿದೆ ಅಲ್ಲ.